ಧನಲಕ್ಷ್ಮಿ ಅವ್ರ ಜೊತೆ ನಾವು ಆಗದಿಂದಲೂ ಕೂಡ ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ ಆ್ಯಂಡ್ ವೀಕ್ಷಕರು ಕೂಡ ಹೇಳ್ತಾ ಇದ್ರು ನಮ್ಮ ಸುರತ್ಕಲ್ನ ಇಂಡಿಯಾ ಭಾಗದವರು ಅಂತ ಹೇಳಿ. ಬಟ್ ಆದ್ರೂ ಕೂಡ ಡೌಟ್ ಇದೆ ಇರು ಕುಡ್ಲದಾರ ಅಂದ ಅತ್ತ ಐ ಮೀನ್ ತುಳು ಪಾತಿರು ಜರ ಯಾಕಂದ್ರೆ ಕನ್ನಡ ಪಾತಿರ ತುಳು ಪಾತಿರ ಗೊತ್ತುಂಡ ಇರು ಕುಡ್ಲದಾರ ಸರಿ ಅಂತ ತುಳು ಕುಡ್ಲದಾರ ಪಣ ಜನಕ್ಲೆಗೆಲ್ಲ ಗೊತ್ತಾವಡತ್ತೆ ಇರು ಕುಡ್ಲದಾರ ಇರು ತುಳುತ್ತಾರೆ ತುಳುವೇದಿ ಬಂದ ಅಂಚ ತುಳುಟೆ ಕಾರ್ಯಕ್ರಮ ಒಂಚೂರು ಪಾತಿರಿಗ ಅಂತ ಇನ್ನು ಜನ್ಯದ ಬಗ್ಗೆ ಪಂಡರಿ ಇನ್ನು ಹೈಸ್ಕೂಲ್ ಮತ್ತೆ ಇಂಚಿತ್ತು ಹೈಸ್ಕೂಲ್ ಆಯ್ಬೇಕ ಆ ಟೈಮ್ ಸರಿ ಅಲ್ಲಿ ಹೈಸ್ಕೂಲ್ ಓಲ್ ಕಲ್ತೀನಿ NMPT ಕಲ್ತೀನಿ ಸರ್ ಪಣಂಬೂರು ಅಲ್ಲೇ ಇಂಕ್ ಆನಂದ್ ಸರ್ PT ಸರ್ ಆದಿತ್ತೇರು ಬೊಕ್ಕ ಅಲ್ಲಿ ಕಬಡ್ಡಿ ಕಲ್ಪರೆ ಕೃಷ್ಣನ್ನೇ ಬಂದು ಇತ್ತೇರು ಸರ್ ಅದು ಎಡ್ಡೆ ಟ್ರೈನಿಂಗ್ ಮಲ್ತೇರು ಸರ್ ವಿದ್ಯಾದಾಯಿನಿ ಹಿಡ್ದು ಏನ ನಡೆಗೆ ಲೆತ್ತಂಪೋಯ್ನಿ ಹಾಕ್ಲೆ ಬಲ ಇಂಕ್ಲೆ ಫ್ರೀ ಎಜುಕೇಶನ್ ಕೊರ್ಪಾಯಿನ್ ಪಂದ್ ಲೆತ್ತಂಪೋಯ್ರು ಮಾತ ತುಯ್ಯರು ಸರ್ ಮಾತ ರೀತಿ ಇಂಕ್ ಸಪೋರ್ಟ್ ಆದಿತ್ತೇರು ಪ್ರಾಕ್ಟೀಸ್ ಮಲ್ತೇರು ರೆಡಿಯೇ ಮಲ್ತೇರು ಸರ್ ಈ ಸಲ ಇಂಕಲ್ ಕರ್ನಾಟಕ ಟೀಮ್ ಹಿಡ್ದು ಮೆಡಲ್ ಮಲ್ಪೊಡೆ ಗೋಲ್ಡ್ ಮೆಡಲ್ ಮಲ್ಪೊಡೆ ಇಂದ ಪಂತ್ಲಿ ಜಡಿಯರು ಸರ್ ಅಂಚನೆ ಬ್ರಾನ್ಸ್ ಆಂಡ್ ಸಿಲ್ವರ್ ಆಂಡ್ ಸರ್ ಬ್ರಾನ್ಸ್ ಆಂಡ್ ಅಂಚನೆ ಕ್ಯಾಮ್ ಮಾತ ಮಲ್ತು ಫುಡ್ ಪ್ರತಿಯೊಂಜಿ ಕೊರ್ದು ಸರ್ ಇಂಕ್ ಏನನ್ನ ಎಡ್ಡೆ ತೂತೇರಿ ಸರ್ ಅಕ್ಕಲ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಸಲ ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ಟೇಟ್ ಟೀಮ್ ಅಂಡ್ ಮೀನಿಂಗ್ ಸರ್ ಏನ್ ಮಸ್ತ್ ಸಲ ಇತ್ತೆ ಪನ PUC ಇರ್ದು ಏನ್ ಕೌಂಟ್ ಮಂತಡ ಒಂಜಿ 25-30 ಮುಟ್ಟನೆ ಏನ್ ನ್ಯಾಷನಲ್ ಸರ್ ರೆಪ್ರೆಸೆಂಟ್ ಮಾಡ್ತಿದೆ ಸರ್ ಓಕೆ ಸೊ ಮೇಡಮ್ ನಾವು ಬಾತೇನ ಐತೆ ಇರ್ಲ ಕುಡ್ಲದಾರಿಂದ ಗೊತ್ತಾಗುತ್ತೆ ಐ ಮೀನ್ ಪುತ್ತೂರ್ದಾರ ಬೇಸಿಕಲಿ ಓಕೆ ತುಳು ಮಾತ ಆರಾಮ್ಸೆ ಗೊತ್ತುಂಟು ದಯಪಂಡ ಧನಲಕ್ಷ್ಮಿಗೂ ಕೋಚಿಂಗ್ ಮಲ್ದೇರು ಪ್ಲಸ್ ಆರು ಧನಲಕ್ಷ್ಮಿನ ನ್ಯಾಷನಲ್ ಲೆವೆಲ್ ಮಟ್ಟ ರೀಚ್ ಮಲ್ದೇರು ಅಂಚಾದಾರು ಕುಡ್ಲದಾರತ್ತು ನಾರ್ತ್ ದಾರ ಅದಪ್ಪೆಲ್ಲ ಯಾರು ಬಂದು ಅಂಚಿನ ಥಿಂಕಿಂಗ್ ಲೋಪುಂಡು ಸೊ ಈರು ಆಲ್ಮೋಸ್ಟ್ ಸ್ಟೇಟ್ ಲೆವೆಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಲ್ದಾರೆ ಕೋಚ್ ಹಿಡ್ದು ಆ್ಯಕ್ಚುಲಿ ಸ್ಟೂಡೆಂಟ್ ಆದಿಪ್ಪನಾಗ ಏನ ಡಿಗ್ರಿ ಎಜುಕೇಶನ್ ಹಿಡಿದು ಏನು ಸ್ಟಾರ್ಟ್ ಮಾಡ್ತೀನಿ ಕಬಡ್ಡಿ ಆ್ಯಕ್ಚುಲಿ ಏನು ಬೇಸಿಕಲಿ ವಾಲಿಬಾಲ್ ಪ್ಲೇಯರ್ ಏನು ಪುತ್ತೂರು ಹಂಚಿ ಪಟ್ಟೆ ಬರ್ಮನ ಹೊರಡ್ತಾಳೆ ಏನು ಹಿಡ್ದಕ್ಕೆ ಏನು ಎಜುಕೇಶನ್ ಬಿಡುತ್ತೆ SDM ಕಾಲೇಜ್ ಪೋಯೆ ಅಲ್ಲಿ ಬಡ್ದು ವಾಲಿಬಾಲ್ ಗೊಬ್ಬ ಬಂದಿತ್ತೆ ಅಲ್ಲಿ ಒಂಜಿ ಚೂಸ್ ಮಾಡ್ತಾರೆ ಕಬಡ್ಡಿ ಗೊಬ್ಬಲ ಬಂಡದು ಅದನ್ನ ಇಂಚೆ ಬಾಡಿ ವೆಯ್ಟ್ ಅಂದ್ರೆ ದಾಲ ಇಜ್ಜೆ ಉಂಟು ಆ್ಯಕ್ಚುಲಿ ಅಂಚೆ ಅದು ಕಬಡ್ಡಿ ಗೊಬ್ಬರ ಮಲ್ತಾರೆ ಹಿಡ್ದಕ್ಕೆ ಏನು ಇಟ್ಟು ಸೀನಿಯರ್ ನ್ಯಾಷನಲ್ಸ್ ಬ್ರೌನ್ಸ್ ಮೆಡಲ್ ಅಂಡ್ ಬೊಕ್ಕ ಫೆಡರೇಷನ್ ಕಪ್ ಗೊಬ್ಬದೆ ಸೌತ್ ಝೋನು ಟೂರ್ನಮೆಂಟ್ಸ್ ಗೊಬ್ಬದೆ ಬೊಕ್ಕ ವುಮೆನ್ಸ್ ನ್ಯಾಷನಲ್ಸ್ ಬೊಕ್ಕ ಮ್ಯಾಂಗ್ಳೂರ್ ಯೂನಿವರ್ಸಿಟಿ RG ಸಲ ರೆಪ್ರೆಸೆಂಟ್ ಮಲ್ತೆ ಬೊಕ್ಕ ಕರ್ನ ಇಂಚ ಓಪನ್ ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಪೂರ ಮಸ್ತ್ ಗೊಬ್ಬದೆ ಗುರುವೇ ಇಂಚೊಪ್ಪನಾಗ ಶಿಷ್ಯ ಎಲ್ಲ ನಾನು ಅಂಚನೆ ಒಪ್ಪಡು ಎನಿವೆ ಅಂಚನೆ ಕಂಟಿನ್ಯೂ ಆ್ಯಂಡ್ ಅದ್ರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಈಗ ಬಾಂಗ್ಲಾದಲ್ಲಿ ನಡೆದಿರುವಂತಹ ಬಾಂಗ್ಲಾದ ಢಾಕಾದಲ್ಲಿ ನಡೆದಿರುವಂತಹ ಈ ವಿಶ್ವಕಪ್ ಪಂದ್ಯಾಟ ಏನಿದೆ ಫೈನಲ್ ಮ್ಯಾಚ್ ಅದಕ್ಕೆ ಸೆಲೆಕ್ಟ್ ಆಗೋದಕ್ಕೆ ದಕ್ಷಿಣ ಭಾರತದಿಂದ ಏಕೈಕ ಮಹಿಳೆ ಸೆಲೆಕ್ಟ್ ಆಗಿರುವಂಥದ್ದು ಅದು ಧನಲಕ್ಷ್ಮಿ ಪೂಜಾರಿ. ಸೊ ಆ ರೌಂಡ್ಗಳು ಯಾವ ರೀತಿಯಾಗಿತ್ತು, ಪ್ರಿಪರೇಷನ್ಗಳು ಅಥವಾ ಸೆಲೆಕ್ಷನ್ಗಳು ಯಾವ ರೀತಿಯಾಗಿ ಬಂತು ತಮಗೆ? ಅಂದರೆ ದಕ್ಷಿಣ ಭಾರತದಿಂದ ಕರ್ನಾಟಕ ಆಗಿರ್ಬೋದು, ಕೇರಳ, ತಮಿಳುನಾಡು ಈ ಎಲ್ಲ ಭಾಗಗಳಿಂದ ತಾವು ಕೇವಲ ಒಬ್ಬರು ಮಾತ್ರ ಸೆಲೆಕ್ಟ್ ಆಗಿರುವಂಥದ್ದು. ಹೇಗೆ ಅನಿಸ್ತು ಆ ಟೈಮ್ ಮತ್ತು ಸಿಚುವೇಶನ್ಗಳು ಯಾವ ರೀತಿಯಾಗಿತ್ತು ಸೆಲೆಕ್ಷನ್ ಎಲ್ಲ? ಹಾಂ ಸರ್, ಅದೇ 3 ಬಾರಿ ಪೋಸ್ಟ್ಪೋನ್ ಆಯಿತು ಮ್ಯಾಚಸ್. 3 ಬಾರಿ ಕ್ಯಾಂಪ್ ಮಾಡಿದರು ಸರ್. 2 ಬಾರಿ ನಾನು ಅದೇ ಹರಿಯಾಣದಲ್ಲಿತ್ತು ಸಾಯಿ ಸೋನಿಪತ್. ಒಮ್ಮೆ 20 ಡೇಸ್ ಮಾಡಿದರು, ಇನ್ನೊಮ್ಮೆ 15 ಡೇಸ್ ಕ್ಯಾಂಪ್ ಮಾಡಿದರು ಸರ್. ಅಂದರೆ ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿದ್ದರು. 12ನೇ ವರ್ಷದ ನಂತರ ವರ್ಲ್ಡ್ ಕಪ್ ಆಗ್ತಾ ಇರೋದು, ನಾವು ವಿನ್ ಆಗಲೇಬೇಕು, ಗೋಲ್ಡ್ ಮೆಡಲ್ ದೇಶಕ್ಕೆ ತರಲೇಬೇಕು ಅಂತ ಆ ಥರ ಮೈಂಡ್ಸೆಟ್ ಎಲ್ಲರದ್ದಿತ್ತು ಸರ್. ಹೆವಿ ಪ್ರಾಕ್ಟೀಸ್ ಇರ್ತೀವಿ ಸರ್. ಫಿಟ್ನೆಸ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಪ್ರತಿಯೊಂದು ಟ್ರೈನ್ ಮಾಡ್ತಾನೆ ಇದ್ರು ಸರ್. ಪ್ರಿಪರೇಷನ್ ನಡೀತಾನೆ ಇತ್ತು. ಪೋಸ್ಟ್ಪೋನ್ ಆಗಿದೆ ಈ ಬಾರಿ ಸರ್. ಅದೇ 15 ಡೇಸ್ ಕ್ಯಾಂಪ್ ಮಾಡಿದ್ರು. ಅದೇ ಆ ಥರನೇ ಪ್ರಿಪರೇಷನ್ ಇತ್ತು ಸರ್. ಭಾರತಕ್ಕೆ ಗೋಲ್ಡ್ ಮೆಡಲ್ ತರಲೇಬೇಕು ಅಂತ ಎಲ್ಲರೂ ಅಲ್ಲಿ 25 ಮೆಂಬರ್ ಇದ್ರು ಸರ್ ಫೈನಲ್ ಕ್ಯಾಂಪಲ್ಲಿ. ಆ 25 ಮೆಂಬರು ಚೆನ್ನಾಗಿದ್ರು ಸರ್. ಎಲ್ಲ ಒಳ್ಳೆ ಪ್ಲೇಯರೇ ಇದ್ರು. ಅಷ್ಟು ಫೈಟ್ ಇತ್ತು ಸರ್. ಅದರಲ್ಲಿ ಫೈನಲಿ 14ನಲ್ಲಿ ತಾವು ಸೆಲೆಕ್ಟ್ ಆಗಿದ್ರಿ. ಎನಿವೆ, ಓಕೆ. ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ನಮಸ್ತೆ. ಸೂರ್ಯಪ್ರಸಾದ್ ಬಂಟ್ವಾಳ. ಎಸ್, ಹೇಳಿ ಸರ್, ಹೇಳಿ. ಅವರಿಗೆ ಮೊದಲಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಯಾಕೆಂದ್ರೆ ಒಂದು ಪ್ರತಿಭೆ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವುದಂದ್ರೆ ಚಿಕ್ಕ ಒಂದು ಸಂಗತಿ ಏನಲ್ಲ, ಪ್ರಯತ್ನ. ಯಾಕೆಂದ್ರೆ ಅವ್ರು ಹೇಳಿದ್ರು ನೋಡಿ, ಆ ಕಷ್ಟಗಳು, ಆ ಚಿಕ್ಕ ಇರುವಾಗ ಕಷ್ಟಗಳನ್ನು ಏನ್ ನಾವು ಅನುಭವಿಸಿದ್ವಿ ನೋಡಿ, ಆವಾಗ ಅದು ದೇವರು ಕೊಟ್ಟ ವರ. ನಿಮ್ಮ ಈಗ ಮೊಬೈಲ್ ಇಟ್ಕೊಂಡು AC ರೂಮಲ್ಲಿ ಹುಟ್ಟುವ ಮಕ್ಕಳಿಗೆ, ಈಗ ಬಾಯ್ಲರ್ ನಾಯಿ ಕೋಳಿಯಾಗಿ ಬೆಳೆಯುವಂತ ಮಕ್ಕಳಿಗೆ ಅದೆಲ್ಲ ಬರಲ್ಲ. ಗ್ರಾಮೀಣ ಪ್ರತಿಭೆಗಳು ಏನಿದೆ ನೋಡಿ, ಈ ಬುಡಕಟ್ಟು ಜನಾಂಗ, ಗ್ರಾಮೀಣ ಪ್ರತಿಭೆಗಳು, ನಮ್ಮ ಆದಿವಾಸಿ ಮಕ್ಕಳು, ಇವರೆಲ್ಲ ಏನ್ ಗೊತ್ತಾ, ಒಳ್ಳೊಳ್ಳೆ ಪ್ರತಿಭೆ ಇದೆ. ಬಟ್ ಅದು ಬೆಳಕಿಗೆ ತರುವಂತ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ನಾಗರಿಕಂದು ಕರ್ತವ್ಯ. ಸಂಘ ಸಂಸ್ಥೆಗಳಿದೆ, ಎಷ್ಟೋ ಕಂಪನಿಗಳಿದೆ, ಯಾವುದಕ್ಕೆಲ್ಲ ಸ್ಪಾನ್ಸರ್ ಕೊಡ್ತಾರೆ. ಕ್ರಿಕೆಟ್ಗೆ ನೋಡಿ ಒಟ್ಟಾರೆ ಸ್ಪಾನ್ಸರ್ ಕೊಟ್ಟು ಅದನ್ನು ಇದು ಮಾಡಿಬಿಡ್ತಾರೆ.
ಅದಕ್ಕಿಂತಲೂ ನಮ್ಮಲ್ಲಿ ನಮ್ಮದೇ ಆದಂತಹ ಭಾರತದ ಮಣ್ಣಲ್ಲಿ ಹುಟ್ಟಿರುವಂತಹ ಹಾಕಿ ಇರ್ಬೋದು, ಇಲ್ಲಿಯ ವಾಲಿಬಾಲ್, ಕಬಡ್ಡಿ, ಎಂತೆಂತ ಇದಿದೆ ಅಲ್ವಾ, ಕೆಳಗಡೆ ಹಾಕಿ ಇದೆ, ಮತ್ತೆ ಇಲ್ಲಿ ಫುಟ್ಬಾಲ್, ಬಾಸ್ಕೆಟ್ಬಾಲ್ ಇದನ್ನೆಲ್ಲ ನಾವು ಇದು ಮಾಡ್ಬೋದು. ಆದ್ರೆ ಏನಾಗಿದೆ ಅಂದ್ರೆ ನಮ್ಗೆ ಇನ್ನೊಂದು ಖುಷಿ ವಿಚಾರ, ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಈ ಖೇಲೋ ಇಂಡಿಯಾ ಕೆಲವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸೆಲೆಕ್ಟ್ ಮಾಡುವಂಥದ್ದು ಬಾರಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೇವೆ ಮೋದಿಯವರ ಸರ್ಕಾರಕ್ಕೋಸ್ಕರ. ಅವರಿಗೂ ನಾವು ಧನ್ಯವಾದವನ್ನು ವಹಿಸ್ಬೇಕು. ಯಾಕಂದ್ರೆ ಮೊದಲೇ ಇತ್ತು, ಆದ್ರೆ ನಡುವಿನಲ್ಲಿ ಅದು ಸ್ವಲ್ಪ ನಿಂತೋಗಿತ್ತು. ಮತ್ತೆ ಅದರಲ್ಲಿ ಸರ್ಕಾರಿ ಉದ್ಯೋಗಗಳು, ರೈಲ್ವೆಯಲ್ಲಿ ಆಗಲಿ, ಅಂಚೆ ಇಲಾಖೆಯಲ್ಲಿ, ಮಿಲಿಟರಿಯಲ್ಲಿ ಇದಕ್ಕೆಲ್ಲ ಭಾರಿ ಅನುಕೂಲ ಆಗ್ತದೆ. ನನ್ನ ಪ್ರಕಾರ ಇಂಥ ಮಕ್ಕಳಿಂದಾಗಿ ಇವರೆಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರೆದ ಮೇಲೆ ಕೂಡ ಇವರು ಒಂದು ಗ್ರಾಮೀಣ ಮಕ್ಕಳನ್ನು ತಯಾರು ಮಾಡುವಂತ ಕೂಡ ಮಾಡ್ಬೇಕನ್ನೋದು ನನ್ನೊಂದು ಆಸೆ. ಈಗ ನೋಡಿ ಏನ್ ಗೊತ್ತಾ, ಈಗ ಒಂದು ಕಾರ್ಕಳದಲ್ಲಿ ಸುಗನೆ ಸ್ವರ್ಮ ಅಂತ ಇದ್ದಾಳೆ, ಅವಳು ಈಗ ವಾಲಿಬಾಲ್ ಅಲ್ಲಿ ಸೆಲೆಕ್ಟ್ ಆದ್ರು. ಅದು ಕೂಡ ನಾಯಕಿಯಾಗಿ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ನಾಯಕಿಯಾಗಿ ಸೆಲೆಕ್ಟ್ ಆಗಿದ್ದಾರೆ. ಅದನ್ನು ನೋಡಿ ನಮ್ಗೆ ಒಂದು ಹೆಮ್ಮೆ. ಏನ್ ಗೊತ್ತಾ, ನಮ್ಮ ಮಣ್ಣಿನವಳು, ಈಗ ಇವರೇ ಆಗಿರ್ಬೋದು, ಅವಳು ಕಾರ್ಕಳದವರು ಆಗಿರ್ಬೋದು, ಇದರೊಂದು ನಮ್ಮ ಹೆಮ್ಮೆಯ ಒಂದು ಬೆಳಕುಗಳು, ಒಂದು ಬೆಳದಿಂಗಳು ಅಂತ ಹೇಳ್ತಾರೆ. ಹಾಗೆ ನಾನು ಹೇಳಿದ್ರೆ ಇನ್ನು ಮುಂದಕ್ಕೂ ಕೂಡ ಇವರು ಇನ್ನಷ್ಟು ನಮ್ಗೆ ಪ್ರತಿಭೆಗಳು ಹೊರಗೆ ಬರಲಿ, ಇನ್ನಷ್ಟು ನಾವು ಮಿಂಚಲಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ನಮ್ಮ ಕೀರ್ತಿಯನ್ನು ಹಿಮಾಲಯದ ಎತ್ತರಕ್ಕೆ ತರಲಿ. ಯಾಕೆಂದ್ರೆ ಒಂದ್ಸಲ ಡೌನ್ ಆಗಿತ್ತು, ಇವಾಗ ತುಂಬಾ ಪದಕಗಳನ್ನು ಗೆಲ್ಲುವಂತ ಅಥ್ಲೆಟಿಕ್ಸ್ಗಳು ಆಗ್ಲಿ ನಮ್ಮ ಇದ್ರಲ್ಲೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇದು ಮುಂದುವರಿತಾ ಹೋಗ್ಲಿ ಅಂತ ನನ್ನೊಂದು ಹಾರೈಕೆ ಮತ್ತು ಅನಿಸಿಕೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಮೇಡಮ್, ತಾವು ಹಲವು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ಗಳನ್ನು ನೀಡಿರ್ತೀರಾ. ಸೊ ಅದರಲ್ಲಿ ಹಲವರೀಗ ಬೇರೆ ಬೇರೆ ಲೆವೆಲ್ಗಳಲ್ಲಿ ಇನ್ನೂ ಕೂಡ ಕೆಲಸವನ್ನು ನಿರ್ವಹಿಸೋದು ಅಥವಾ ಸ್ಪೋರ್ಟ್ಸ್ ಗೇಮ್ಸ್ಗಳಲ್ಲಿ ಕೂಡ ಪಾರ್ಟಿಸಿಪೇಟನ್ನು ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತು? ಇವರು ಕೂಡ ಈಗ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಇನ್ನು ಅನೇಕರು ಆ ಲೆವೆಲ್ಗೆ ಬರೋದಕ್ಕೆ ವೇಟಿಂಗ್ ಲಿಸ್ಟಲ್ಲೂ ಕೂಡ ಇರ್ಬೋದು. ಸೊ ತಮ್ಮ ಇಲ್ಲಿ ತನಕದ ಜರ್ನಿಯಲ್ಲಿ ಹಲವರನ್ನು ಮೇಲಕ್ಕೇರಿಸುವಂಥ ಶ್ರಮ ತಮ್ಮಲ್ಲಿದೆ. ಹೇಗೆ ಅನಿಸ್ತಾ ಇದೆ? ಅಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಬೆಳಗ್ಗೆ ಸಂಜೆ 2 ಸೆಷನ್ ಪ್ರಾಕ್ಟೀಸ್ ಮಾಡ್ತೇವೆ. ಅದರೊಟ್ಟಿಗೆ ಇವರಿಗೆ ಬೇಸಿಕ್ ಆಗಿ ಫುಡ್ ಆಗಿರ್ಬೋದು, ಅವರಿಗೆ ಟ್ರೈನಿಂಗ್ ಮೆಥಡ್ಗಳಾಗಿರ್ಬೋದು, ಅದು ಬೇರೆ ಬೇರೆ ಥರ ಇದೆ. ಹೇಗೆ ಅಂದರೆ ಫಸ್ಟ್ ನಾವು ಕಬಡ್ಡಿಯನ್ನು ಮಣ್ಣಿನಲ್ಲಿ ಆಡ್ತಾ ಇದ್ವಿ, ಇವಾಗ ಮ್ಯಾಟಲ್ಲಿ ಆಡ್ತಾ ಇದ್ದೇವೆ. ಮ್ಯಾಟಿಗೆ ತಕ್ಕಾಗಿ ನಾವು ಅದಕ್ಕೆ ತಕ್ಕಾಗಿ ನಾವು ವರ್ಕೌಟ್ಗಳನ್ನು ಮಾಡಬೇಕಾಗ್ತದೆ. ಈಗ ನಾವು ಈ ಲೆವೆಲಿಗೆ ಬಂದಿದ್ದಾರೆ ಅಂದರೆ ನನ್ನದು ತುಂಬ ಜನ ನ್ಯಾಷನಲ್ಸ್, ಸೀನಿಯರ್ ನ್ಯಾಷನಲ್ ಕರ್ನಾಟಕವನ್ನು ತುಂಬ ಜನ ರೆಪ್ರೆಸೆಂಟ್ ಮಾಡಿದ್ದಾರೆ, ಮಂಗಳೂರು ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆಯೇ ಒಂದು 6-7 ಜನ ಆಲ್ರೆಡಿ ಕೆಲವು ಜಾಬ್ಗಳಲ್ಲಿದ್ದಾರೆ, ರೈಲ್ವೆಯಲ್ಲಿ ಆಗಿರ್ಬೋದು, ಆರ್ಮಿ ಇದರಲ್ಲಿ ವಿಂಗಲ್ಲಿ ಇರ್ಬೋದು, SSB, CSF, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆಯಲ್ಲಿದ್ದಾರೆ. ಹಾಗೆ ತುಂಬ ಓಕೆ. ಈ ಹಿಂದಿನ ಕಬಡ್ಡಿ ಮತ್ತು ಈಗಿನ ಕಬಡ್ಡಿಗೆ ತಮ್ಗೆ ಏನಾದರೂ ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ? ತಾವೇ ಹೇಳಿದ ಪ್ರಕಾರ ಮುಂಚೆಲ್ಲ ಮಣ್ಣಿನಲ್ಲಿ ಆಡ್ತಾ ಇದ್ವಿ, ಈಗ ಸ್ವಲ್ಪ ಬದಲಾವಣೆಗಳಾಗ್ತಾ ಇದೆ, ಅಪ್ಡೇಟೆಡ್ಗಳು, ಮ್ಯಾಟ್ ಕಬಡ್ಡಿಗಳು. ಹೌದು, ಮ್ಯಾಟ್ ಕಬಡ್ಡಿ ಆದಾಗ ನಾವು ಈಗ ಫಿಟ್ನೆಸ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗ್ತದೆ. ಮೊದಲು ಅಂದರೆ ಇದರಲ್ಲಿ ಸ್ವಲ್ಪ ಮ್ಯಾಟಲ್ಲಿ ಅಂದಾಗ ಇಂಜುರೀಸ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಎಜಿಲಿಟಿ ವರ್ಕೌಟ್ಗಳನ್ನ ಜಾಸ್ತಿ ಮಾಡಬೇಕು, ಸ್ಟ್ರೆಂತ್ ವರ್ಕೌಟ್ಗಳು ಜಾಸ್ತಿ ಮಾಡಬೇಕು. ಮಡ್ಡಲ್ಲಿ ಆಗ್ತಿದ್ದಾಗ ನಾವು ಹೇಗಿದ್ರು ಒಂದು ಸ್ಕಿಡ್ ಆಗಿ ಬೀಳ್ತಾ ಇದ್ವಿ. ಇದರಲ್ಲಿ ಆ ಥರ ಅಲ್ಲ. ನಾನು ಮ್ಯಾಟಲ್ಲಿ ಅದು ಪ್ರೆಸ್ ಆಗಿ ನಿಂತಾಗ ಕೆಲವು ಇಂಜುರೀಸ್ ಆಗ್ತದೆ, ಹೆಚ್ಚಾಗಿ ನೀ ಇಂಜುರಿ, ಶೋಲ್ಡರ್, ಎಲ್ಬೋ, ರಿಸ್ಟ್ ಅಂತ ಹೇಗೆ ಇಂಜುರೀಸ್ ಆಗ್ತದೆ. ಮೊದಲೆಲ್ಲ ಸ್ಟ್ರೆಂತಲ್ಲಿ ಗೇಮ್ ನಡೀತಾ ಇತ್ತು, ಈಗ ಸ್ವಲ್ಪ ಹಾಗೆ ಆಗೋದಿಲ್ಲ. ಸ್ವಲ್ಪ ಸ್ಕಿಪ್, ಜಂಪಿಂಗ್ ಮೂಮೆಂಟ್, ಎಕ್ಸ್ಪ್ಲೋಸಿವ್ ಇರಬೇಕು, ಸ್ಪೀಡ್ ಇರಬೇಕು. ಹಾಗೆ ತುಂಬ ಚೇಂಜಸ್ ಆಗಿದೆ ಇವಾಗ. ಈಗಿನ ಜನರೇಷನ್ ಅವರು ಕಬಡ್ಡಿ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಂಡಿರುತ್ತೆ ಈ ಪ್ರೋ ಕಬಡ್ಡಿ ಬಂದ ನಂತರ. ಆಕ್ಚುಲಿ ನಾವು ಕೂಡ ಪ್ರೋ ಕಬಡ್ಡಿಯಲ್ಲಿ ಯಾವ ರೀತಿಯಾದಂಥ ಆಟಗಳಾಗುತ್ತೆ, ತಾವೇ ಹೇಳಿರೋ ಪ್ರಕಾರ ಮ್ಯಾಟ್ ಕಬಡ್ಡಿಗಳಲ್ಲಿ ಜಂಪ್ಗಳಾಗಿರ್ಬೋದು, ಇದೆಲ್ಲವನ್ನ ನೋಡಿ ನಾವು ಕಬಡ್ಡಿಯಲ್ಲಿ ಇಂಥ ಬದಲಾವಣೆಗಳಿದೆ ಅನ್ನುವಂಥದ್ದು ನಾವು ಅಂದ್ಕೊಂಡಿರುವಂಥದ್ದು. ತಾವು ಕೂಡ ಪ್ರೋ ಕಬಡ್ಡಿ ಸೀಸನ್ 1 ಕೂಡ ಗಮನಿಸ್ತಾ ಬರ್ತಾ ಇದೆ. ಅವಾಗ ಏನಾದರೂ ಡ್ರೀಮ್ಗಳಿತ್ತ ಆ ಪ್ರೋ ಕಬಡ್ಡಿ ಮ್ಯಾಚ್ಗಳೆಲ್ಲ ಆಡಬೇಕು ಅನ್ನುವಂಥದ್ದು? ಸರ್ ಆ ಥರ ಏನಿರಲಿಲ್ಲ ಸರ್. ಅಂದರೆ ಗರ್ಲ್ಸಿದ್ದು ಇರಲಿಲ್ಲ ಅಲ್ಲ ಪ್ರೋ ಕಬಡ್ಡಿ. ಬಂದರೆ ಆಡಬೇಕು ಪ್ರೋ ಕಬಡ್ಡಿ. ನಾನು ಕರ್ನಾಟಕ ತಂಡದಿಂದ, ಅಂದರೆ ಕರ್ನಾಟಕದೊಂದು ಕ್ರೀಡಾಪಟು, ನಾನು ಪ್ರೋ ಕಬಡ್ಡಿಗೆ ಹೋಗ್ಬೇಕನ್ನೋ ಆಸೆ. ಬಟ್ ಇಂಡಿಯಾ ಟೀಮ್ ಇಂದ ಈಗ ಆಡ್ತಾ ಇದ್ದೀರಾ? ಇಂಡಿಯಾ ಟೀಮ್ ಆಡ್ತಿದ್ದೀನಿ ಸರ್. ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಒಂದು ಸೆಕೆಂಡ್. ಬಾಲಕೃಷ್ಣ. ಓಕೆ, ಎಲ್ಲಿಂದ ಮಾತಾಡ್ತಾ ಇದ್ದಾರೆ ಸರ್? ಮುಂಬೈ. ಓಕೆ, ಹೇಳಿ ಸರ್, ಮಾತಾಡಿ. ಧನಲಕ್ಷ್ಮಿ ಅವರಿದ್ದಾರೆ ಸರ್. ನಮ್ಮ ಧನಲಕ್ಷ್ಮಿ ಬುಳ್ಳಾರಿ ಅವರು ನಮ್ಮ ದೇಶಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ.
ಅವರನ್ನು ನೋಡುವಾಗ ಮತ್ತು ಅವರ ಕೋಚ್ ಅನ್ನು ನೋಡುವಾಗ ತುಂಬಾ ಖುಷಿ ಆಯಿತು ನಮ್ಮ ಟೀಮಿಗೆ, ನಮ್ಮ ಟಿವಿ ಬಗ್ಗೆ. ಓಕೆ. ಅವರು ಇನ್ನಷ್ಟು ನಮ್ಮ ರಾಷ್ಟ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಅವರು ಕೀರ್ತಿ ತರಲಿ ಅಂತ ಆಶಿಸ್ತೇನೆ ಸರ್. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸರ್. ಮುಂಬೈಯಿಂದ ಕರೆ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದೀರಾ, ಥ್ಯಾಂಕ್ ಯು. ಓಕೆ ಓಕೆ. ಧನಲಕ್ಷ್ಮಿ ಅವರೇ, ನಾವು ಚಿಕ್ಕ ಇರುವಾಗ ಈ ₹2 ಬಾವುಟ ಹಿಡ್ಕೊಂಡು ಇಂಡಿಪೆಂಡೆನ್ಸ್ ಡೇ ದಿವಸ ಖುಷಿ ಪಡ್ತಾ ಇದ್ವಿ, ಕೇಸರಿ ಬಿಳಿ ಹಸಿರು ಅಂತ ಹೇಳಿ. ನಾವು ಚಿಕ್ಕ ಇರುವಾಗ ಅದೇ ನಮ್ಗೆ ದೊಡ್ಡ ಖುಷಿ, ₹2 ಬಾವುಟ ಸಿಕ್ಕಿದ್ರು ನಮ್ಮ ಕೈಯಲ್ಲಿ ತ್ರಿವರ್ಣ ಧ್ವಜ ಇದೆ ಅಂತ ಹೇಳಿ. ಆ ಖುಷಿಯನ್ನು ಸಂಭ್ರಮ ಪಟ್ಟವರು ನಾವು 90s ಕಿಡ್ಸ್. ಬಟ್ ಈಗ ತಮ್ಮಲ್ಲಿ ಕೇಳೋದಾದರೆ, ತ್ರಿವರ್ಣ ಧ್ವಜವನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಾಯಿನೇ ನಮ್ಮನ್ನು ಅಪ್ಪಿಕೊಂಡ ರೀತಿಯಲ್ಲಿ ಖುಷಿ, ಅದನ್ನು ಇಡೀ ದೇಶ ಸಂಭ್ರಮಿಸುತ್ತೆ. ನಾವು ಬರೀ ಅದರಲ್ಲಿ ಒಂದು ಪಾರ್ಟ್ ಆಗಿರ್ತೀವಿ. ಆ ಮೂಮೆಂಟ್ ಆ್ಯಂಡ್ ಈಗಿನ ತಮ್ಮ ಬಳಿ ಪದಕ ಕೂಡ ಇತ್ತು ಅಂತ ಅಂದ್ಕೊಳ್ತೀನಿ, ಚಿನ್ನದ ಪದಕ. ಸೊ ಹೇಗಾಯಿತು, ಹೇಗೆ ಖುಷಿ ಆಯಿತು ಅಂತ? ಸರ್, ಅದೊಂದು ನನ್ನ ಡ್ರೀಮ್ ಇತ್ತು ಸರ್. ನಾನು ಅಂದರೆ ಸ್ಪೋರ್ಟ್ಸ್ ನ್ಯಾಷನಲ್ ಆ್ಯಂಥಮ್ ಆಗ್ತಿರುವಾಗ ನಾನು ಕಣ್ಣು ಮುಚ್ಚಿದ ತಕ್ಷಣ ನನಗೆ ಮುಂದೆ ಬರ್ತಿರೋದು ಅದೇ ಸರ್. ಅಂದರೆ ಕಣ್ಣು ಮುಚ್ಚಿದ ತಕ್ಷಣ ಫ್ಲ್ಯಾಗ್ ಮೇಲೆ ಹೋಗ್ತಿದೆ ಅನ್ನೋದೇ ಬರ್ತಿದೆ. ನಾನು ಕಬಡ್ಡಿ ಕೋರ್ಟಲ್ಲಿದ್ದೇನೆ ಸರ್, ಫ್ಲ್ಯಾಗ್ ಮೇಲೆ ಹೋಗ್ತಿದ್ದೆ, ಅದೊಂದು ನನ್ನ ಕಣ್ಣು ಮುಂದೆನೇ ಬರ್ತಿತ್ತು ಸರ್. ಅದೊಂದು ಆಸೆ, ಡ್ರೀಮ್ ಇತ್ತು ನನಗೆ. ನಾನು ದೇಶ ಪ್ರತಿನಿಧಿಸಬೇಕು, ನನ್ನ ಇಂಡಿಯಾ ಜರ್ಸಿ ಹಿಂದೆ ನನ್ನ ಹೆಸರು ಇರಬೇಕು, ನಾನು ಭಾರತ ಇದು ಫ್ಲ್ಯಾಗನ್ನು ಮೇಲೆ ಹಾರಿಸ್ಬೇಕನ್ನೋದು ತುಂಬ ಆಸೆ ಇತ್ತು ಸರ್. ಇವತ್ತು ಮಾಡಿದ್ದೇನೆ ಅನ್ನೋ ಒಂದು ಹೆಮ್ಮೆ ನನಗೆ ಇದೆ ಸರ್. ಓಕೆ. ಒಬ್ಬಕ್ಕೆ ಹುಡುಗಿಯಾಗಿ ನಾವು ಕಾರ್ಯಕ್ರಮ ಮೊದಲಿಗೆ ಕೂಡ ಮಾತಾಡಿದ್ವಿ, ಯಾರು ಕೂಡ ಸಪೋರ್ಟಿಗೆ ಬರೋದಿಲ್ಲ. ಮೇಡಮ್ ಕೂಡ ಹೇಳಿದರು ಇಂಜುರೀಸ್ಗಳು ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ ಅಂತ ಹೇಳಿ. ಸೊ ಇಂಥೆಲ್ಲ ಟೈಮಲ್ಲೂ ಕೂಡ ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ತಾವು ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಈ ಎಲ್ಲ ಜರ್ನಿಗಳಲ್ಲಿ ತಾವು ಎಷ್ಟು ನೋವು ಪಟ್ಟಿದ್ದೀರಾ ತಮಗೆ ಗೊತ್ತಿರ್ಬೋದು, ನಮ್ಗೆ ಗೊತ್ತಿರುವಂಥದ್ದಲ್ಲ. ಸೊ ಇದೆಲ್ಲವನ್ನು ಕೂಡ ಸಹಿಸಿಕೊಂಡು ಮನೆಯವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಹಲವು ಮ್ಯಾಚ್ಗಳನ್ನು ಕೂಡ ಆಡಿದ್ದೀರಾ. ಸೊ ಇನ್ನು ಮುಂದೆ ತಮ್ಮನ್ನೇ ಅನುಸರಿಸಿಕೊಂಡು ಬರುವಂಥವರು ಅನೇಕ ಯುವತಿಯರು ಕೂಡ ಇರ್ಬೋದು. ಅವರಿಗೆ ಕಿವಿ ಮಾತು ಹೇಳೋದಾದರೆ ಯಾವ ಥರ ಟಫ್ ಇತ್ತು ಜರ್ನಿ, ಅಥವಾ ಅವರು ಕೂಡ ಬರ್ಬೋದಾ ಈ ಒಂದು ಫೀಲ್ಡಿಗೆ ಅಥವಾ ಈ ಒಂದು ರೂಟಿಗೆ ಅಂತ ಹೇಳಿ? ಸರ್, ಲೈಫಲ್ಲಿ ಈಸಿ ಅನ್ನೋದು ಯಾವುದಿಲ್ಲ ಸರ್. ಹಾರ್ಡ್ ವರ್ಕ್ ಮಾಡಬೇಕು. ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಇದ್ದೇ ಇರುತ್ತೆ ಸರ್. ಅಂದರೆ ಒಂದೊಂದು ಪರ್ಸನ್ ಇದು ಲೈಫ್ ಒಂದೊಂದು ರೀತಿಯಲ್ಲಿ ಇರುತ್ತೆ. ಯಾರೂ ಖುಷಿಯಲ್ಲೇ ಮೇಲೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಎಲ್ಲರಿಗೂ ಒಬ್ರೊಬ್ರದ್ದು ಒಂದೊಂದು ನೋವು ಇರುತ್ತೆ ಸರ್. ಹಾಗೆ ಸರ್, ಇದು ಸ್ಪೋರ್ಟ್ಸಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಖಂಡಿತ ಇರುತ್ತೆ. ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸರ್. ನಮಗೊಂದು ಗುರಿ ಅನ್ನೋದು ಇರಬೇಕು. ಅಂದರೆ ಈಗ ಒಂದು ಇಂಜುರಿ ಆದ ತಕ್ಷಣ ನಾನು ಸ್ಪೋರ್ಟ್ಸ್ ಬಿಟ್ಟರೆ ನಾನು ಅದನ್ನು ಅಚೀವ್ಮೆಂಟ್ ಮಾಡಲಿಕ್ಕಾಗೋದಿಲ್ಲ ಸರ್. ಇಂಜುರಿ ಒಂದು ಸ್ಪೋರ್ಟ್ಸ್ ಇದ್ದು ಪಾರ್ಟ್ ಆಫ್ ಲೈಫ್ ಸರ್. ಅದನ್ನು ಫೇಸ್ ಮಾಡಿ ನಾವು ಅಂದರೆ ಅದು ಸರ್, ಅದೊಂದು ಇಂಜುರಿ ಆದ ತಕ್ಷಣ ನಾವು ಕ್ವಿಟ್ ಮಾಡಿದರೆ ಇಂಜುರಿ ಒಂದು ಲರ್ನ್ ಆಗುತ್ತೆ ಸರ್. ಇನ್ನೂ ನನ್ನ ಪರ್ಫಾರ್ಮೆನ್ಸ್ ಒಳ್ಳೆ ರೀತಿಯಲ್ಲಿ ನಾನು ಭರಿಸ್ಬೋದು, ಇನ್ನೂ ಪರ್ಫಾರ್ಮೆನ್ಸ್ ಒಳ್ಳೆ ರೀತಿ ಮಾಡ್ಬೋದು ಸರ್. ಕ್ವಿಟ್ ಮಾಡಬಾರ್ದು. ಏನಿದೆ ಅದನ್ನು ನಾವು ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತವಾಗ್ಲೂ ಸರ್ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಓಕೆ. ಆ್ಯಂಡ್ ಫೈನಲ್ ಮ್ಯಾಚ್ ಯಾವ ಥರ ಇತ್ತು? 35, 28 ಇತ್ತು ಸರ್. ಸೊ ಆ ಒಂದು ಮೂಮೆಂಟ್ ಆಗುವಾಗ ಒಂದು ಪಾಯಿಂಟ್ ಜಾಸ್ತಿ ಆಗ್ತಾ ಇದೆ, ಒಂದು ಪಾಯಿಂಟ್ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ತಾವು ರೈಡರ್ ಅಥವಾ ಆಲ್ರೌಂಡರ್ ಆಗಿದ್ರೆ ಯಾವ ಥರ? ಆಲ್ರೌಂಡರ್ ಆಗಿ. ಸೊ ಹಾಗಾಗಿ ರೈಡಿಂಗ್ ಕೂಡ ಆಗ್ತಾ ಇತ್ತು, ಈ ಕಡೆಯಿಂದ ಡಿಫೆಂಡ್ ಕೂಡ ಮಾಡಬೇಕಾಗಿರುವಂಥದ್ದು. ಆ ಪಾಯಿಂಟ್ ಅಂದರೆ 35, 28 ಅಂತರದ ಗೆಲುವು, ಆ ಕೊನೆಯ ಕ್ಷಣ ಹೇಗಿತ್ತು? ಅಂದರೆ ಪಾಯಿಂಟ್ ವೇರಿಯೇಷನ್ ಆಗುವಂಥ ಸಮಯದಲ್ಲಿ ಸರ್, ಸ್ಟಾರ್ಟಿಂಗ್ ಕೂತಿದ್ವಿ ಚೇರಲ್ಲಿ, ಮತ್ತೆ ಕೂತೇ ಇಲ್ಲ ಸರ್, ನಿಲ್ತಾ ಇದ್ವಿ. ನಿಲ್ತೇವೆ, ಕೋಚ್ ಹೇಳ್ತಿದ್ರು, ಹಿಂಗೆ ಹೇಳ್ತಿದ್ರು. ಅಲ್ಲಿ ಯಾರು ಕೋಚ್ ಮಾಡ್ತಾ ಇದ್ರು? ಇವರು ಮೇಡಮ್ ಅವರು ಆಳ್ವಾಸಲ್ಲಿ ತಮಗೆ ಕೋಚ್ ಆಗಿದ್ರು ಇಲ್ಲಿಂದ ಜರ್ನಿ ಕಂಪ್ಲೀಟ್? ತೇಜಸ್ವಿನಿ ಮ್ಯಾಮ್ ಮತ್ತೆ ಕವಿತಾ ಮ್ಯಾಮ್ ಕೋಚ್ ಆಗಿದ್ರು ಸರ್ ನಮಗೆ. ಅದೇ ಸರ್, ಫೈನಲ್ ಮ್ಯಾಚ್ ತುಂಬ ಅಂದರೆ ಕೂರ್ಲಿಕ್ಕೆ ಬಿಟ್ಟಿಲ್ಲ ನಮ್ಮನ್ನು. ನಾವು ಆಲ್ರೆಡಿ ಪ್ರಿಪೇರ್ ಆಗಿ ಹೋಗಿದ್ವಿ. ಎಂಥ ಸಿಚುವೇಶನ್ ಬಂದರೂ ನಾವು ಆಡಲಿಕ್ಕೆ ರೆಡಿಯಾಗಿದ್ವಿ ಸರ್. ಎಲ್ಲರ ಮೈಂಡ್ ಸೆಟ್ ಅದೇ ಇತ್ತು, ಎಂಥ ಸಿಚುವೇಶನ್ ಬಂದು ಇಳಿಯುವುದೇ ಅಂತ. ಅವರು ಕೋರ್ಟ್ ಒಳಗೆ ಆಡ್ತಿದ್ರು ಸರ್, ನಾವು ಹೊರಗಿಂದ ಆಡ್ತಿದ್ವಿ ಕಬಡ್ಡಿ. ಆ ಥರ ಫೀಲ್ ಆಗ್ತಿತ್ತು ಸರ್. ನಾವು ರೆಡಿಯಾಗಿದ್ವಿ ಸರ್, ಎಂಥ ಸಿಚುವೇಶನ್ ಬಂದರೂ ನಾವು ಇಳಿಬೇಕನ್ನೋದೇ. ಬಟ್ ಎಲ್ಲರ ಮೇಲೆ ಕಾನ್ಫಿಡೆನ್ಸ್ ಇತ್ತು ನಮಗೆ ಸರ್. ಅದಕ್ಕೆ ನಾವು ಇವತ್ತು ಗೋಲ್ಡ್ ಮೆಡಲ್ ವಿನ್ ಆಗಿದ್ದೇವೆ ಸರ್. ಓಕೆ, ಗೋಲ್ಡ್ ಮೆಡಲ್ ತಂದಿದ್ದೀರಾ? ಹಾಂ ಸರ್, ಓಕೆ. ಒಂದು ಬಾರಿ ವೀಕ್ಷಕರಿಗೆ ಕೂಡ ತೋರಿಸ್ಬಿಡೋಣ. ಸೊ ನಮ್ಮ ಟಿವಿಯ ಮುಖಾಂತರ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಿರುವಂತಹ ಮ್ಯಾಚ್ ಏನಿದೆ, ಸೊ ಅದರಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ನಮ್ಮ ಸುರತ್ಕಲ್ನ ಕುವರಿ ಧನಲಕ್ಷ್ಮಿ ಪೂಜಾರಿ. ಸೊ ಅವರ ಕೈಯಲ್ಲಿ ಗೋಲ್ಡ್ ಮೆಡಲ್ ಕೂಡ ಇದೆ. ಒಂದು ಬಾರಿ ಕ್ಯಾಮರಾ ತೋರಿಸಿಬಿಡಿ. ಎಸ್. ಸೊ ಖುಷಿ ಎಷ್ಟಿದೆ ಅಂತ ಹೇಳಿದರೆ, ಚಿನ್ನದ ಪದಕವನ್ನು ಗೆದ್ದಿರುವಂಥ ಖುಷಿ ಅವರ ಮುಖದಲ್ಲೂ ಕೂಡ ಈಗಲೂ ಕಾಣ್ತಾ ಇದೆ. ಸೊ ಅದು ಸದಾ ಹಾಗೆ ಇರಲಿ. ಆಲ್ರೆಡಿ ಚಿನ್ನದ ಪದಕ ಗೆದ್ದಾಯಿತು, ಅದಕ್ಕಿಂತ ಮೇಲೆ ನಂಗೆ ಗೊತ್ತಿಲ್ಲ. ಈಗ ನಮಗಾದರೂ ಇನ್ನು ಬೇರೆ ಇನ್ನಷ್ಟು ದಾರಿಗಳಿವೆ. ಬಟ್ ಧನಲಕ್ಷ್ಮಿ ಅವರಿಗೆ
ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಗೆದ್ದಾಯ್ತು, ಅಂದರೆ ಭಾರತದಿಂದ ರೆಪ್ರೆಸೆಂಟ್ ಮಾಡಿ ಚಿನ್ನದ ಪದಕ ಗೆದ್ದಾಯ್ತು, ಇನ್ನು ಮುಂದೆ ಏನು ಅಂತ? ಸರ್ ಜಾಬ್ ಆಗಬೇಕು ಅನ್ನೋದೊಂದು ಆಸೆ ಇದೆ ಸರ್. ಯಾಕಂದರೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿರೋದೇ ಅದಕ್ಕೆ ಸರ್. ಯಾಕಂದರೆ ನನ್ನ ಮನೆಯವರನ್ನು ನಾನು ನೋಡ್ಕೋಬೇಕು, ಜಾಬ್ ಮಾಡಿ. ಯಾಕಂದರೆ ಇದುವರೆಗೂ ಸರ್ ನನ್ನ ಜೊತೆ ಅಂದರೆ ನಾವು ಮಿಡಲ್ ಕ್ಲಾಸ್, ಅದೇ ಪಾಪ ಒಂದು ಬಡತನದಿಂದ. ಏನು ಮಾಡ್ತಾ ಇದ್ದಾರೆ ಸರ್ ಅಪ್ಪ ನಂದು 28 ಇಯರ್ಸ್ ಇದು ವೇಟರ್ ಆಗಿ ವರ್ಕ್ ಮಾಡ್ತಿದ್ರು ಸರ್, ಅದು ಜೀವಂತರ ಹೋಟೆಲಲ್ಲಿ. ಮತ್ತು ಅಮ್ಮ ಬೀಡಿ ಕಟ್ತಿದ್ರು ಸರ್. ಇವಾಗ ಅಪ್ಪ ಅದು ಶಾಮ್ಯಾನದ್ದು ಕೆಲಸಕ್ಕೆ ಹೋಗ್ತಿದ್ದಾರೆ ಸರ್.